ನಮಸ್ಕಾರ ವೀಕ್ಷಕರೇ, ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಖಿತಾ ಪೂಜಾರಿ. ವೀಕ್ಷಕರೇ, ಕನ್ನಡದಲ್ಲಿ ಒಂದು ಮಾತಿದೆ, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ. ನಮ್ಮ ಹೆಣ್ಮಕ್ಳು ಎಲ್ಲ ಕ್ಷೇತ್ರಗಳಲ್ಲಿ ಈಗಾಗಲೇ ಮೇಲುಗೈಯಲ್ಲಿದ್ದಾರೆ. ಆದರೆ ನಮ್ಮ ಮಂಗಳೂರಿನಲ್ಲಿ ಇದೀಗ ಒಂದು ಹೆಣ್ಣು ಮಕ್ಕಳ ಸಂಘಟನೆ ಇನ್ನೊಂದು ಬಾರಿ ಮಾದರಿಯಾಗಲಿದೆ. ಏನಪ್ಪಾ ಇದು ಅಂತ ಹೇಳಿದ್ರೆ, ನಮ್ಮ ಮಂಗಳೂರಿನಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಒಂದು ಹೆಣ್ಣು ಮಕ್ಕಳ ಸಂಘಟನೆ ಅಂದ್ರೆ ಮಹಿಳಾ ಸಂಘಟನೆಯವರು ಟೂರ್ನಮೆಂಟ್ ಅನ್ನ ಆಯೋಜನೆ ಮಾಡ್ಲಿಕ್ಕಿದ್ದಾರೆ. ಅದು ಕೂಡ ಒಂದು ವಿಶೇಷ ರೀತಿಯಲ್ಲಿ ಆಯೋಜನೆ ಮಾಡ್ಲಿಕ್ಕಿದ್ದಾರೆ. ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಆಯೋಜನೆ ಮಾಡ್ಲಿಕ್ಕಿದ್ದಾರೆ. ಆ ಒಂದು ತಂಡ, ಆ ಒಂದು ಸಂಘಟನೆ ಯಾವುದು ಅಂತ ಹೇಳಿದ್ರೆ ಫ್ರೆಂಡ್ಸ್ ಬಳ್ಳಾಲ್ಬಾಗ್ ಬಿರುವೇರ್ ಕುಡ್ಲಾ ಅಶೋಕ್ ನಗರ ಮಹಿಳಾ ವೇದಿಕೆಯವರು. ಅವರು ಯಾಕಾಗಿ ಈ ಒಂದು ಟೂರ್ನಮೆಂಟ್ ಅನ್ನ ಆಯೋಜನೆ ಮಾಡ್ತಿದ್ದಾರೆ, ಈ ಒಂದು ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಅವರಿದ್ದಾರೆ. ಮೊದಲಿಗೆ ಅವರನ್ನ ವೆಲ್ಕಮ್ ಮಾಡುವ. ಎಸ್, ಹಾಯ್ ಎಲ್ರಿಗೂ ನಮಸ್ತೆ, ಹೇಗಿದ್ದೀರಿ? ಓಕೆ, ಮೊದಲಿಗೆ ನಮ್ಮ ಜೊತೆಗೆ ಅಶ್ವಿತಾ ಇದ್ದಾರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಹಾಗೆ ನಮ್ಮ ಜೊತೆಗೆ ಸುಮಂಗಲ ಅವರಿದ್ದಾರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ವೈಶಾಲಿ ಪ್ರವೀಣ್ ಅವರಿದ್ದಾರೆ, ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಓಕೆ, ಏನ್ ಮಾಡ್ಕೊಂಡಿದ್ದೀರಾ ನೀವು? ಬ್ಯೂಟಿಷಿಯನ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ, ಬಿರುವೇರ್ ಕುಡ್ಲದಲ್ಲಿ ಯಾವ ಒಂದು ಪೋಸ್ಟ್ ಅಲ್ಲಿ ಇದ್ದೀರಾ? ಕೋಶಾಧಿಕಾರಿಯಾಗಿ. ಮೇಡಮ್, ತಾವು? ನಾನು ಸುಮಂಗಲ ಅಂತ ಹೇಳಿ, ನಾನು ಬಿರುವೇರ್ ಕುಡ್ಲದ ಸಂಘಟಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಓಕೆ ಮೇಡಮ್, ನಾನು ವೈಶಾಲಿ ಅಂತ, ನಾನು ಸದಸ್ಯೆ ಬಿರುವೇರ್ ಕುಡ್ಲದ. ಓಕೆ, ಸದಸ್ಯರಾಗಿದ್ದೀರಾ. ಓಕೆ ಮೇಡಮ್, ನಾನು ಹೇಳಿದೆ ಮಹಿಳೆಯರು ಎಲ್ಲಾ ಕ್ಷೇತ್ರದಲ್ಲಿ ಕೂಡ ಒಂದು ಮೇಲುಗೈಯಲ್ಲಿದ್ದಾರೆ. ಆದ್ರೆ ಈಗ ಮಂಗಳೂರಿನಲ್ಲಿ ಒಂದು ಹೊಸತಾಗಿ ನೀವು ಮಾದರಿಯಾಗ್ಲಿಕ್ಕೆ ಹೊರಟಿದ್ದೀರಿ. ಆ ಒಂದು ಟೂರ್ನಮೆಂಟ್ ಬಗ್ಗೆ ನಾನು ಮಾತಾಡ್ತೇನೆ. ಆದ್ರೆ ಬಿರುವೇರ್ ಕುಡ್ಲಾ ಈ ಒಂದು ಮಹಿಳಾ ವೇದಿಕೆ ಅಶೋಕನಗರ ಒಂದು ಸಂಘಟನೆ ಯಾವ ರೀತಿಯಾಗಿ ಸ್ಥಾಪನೆ ಆಯಿತು, ಆ ಒಂದು ಬಗ್ಗೆ ನಮಗೆ ಮಾಹಿತಿ. ಬಿರುವೇರ್ ಕುಡ್ಲಾ ಮಹಿಳಾ ವೇದಿಕೆ ಅಶೋಕನಗರ ಈ ಟೀಮ್ ಅಂದ್ರೆ ನಾವು ಮಹಿಳೆಯರೆಲ್ಲ ಸೇರ್ಕೊಂಡು ಪ್ರಪ್ರಥಮವಾಗಿ ನಮ್ಮ ಬಿರುವೇರ್ ಕುಡ್ಲಾ ಸ್ಥಾಪಕ ಅಧ್ಯಕ್ಷರಾದ ಉದಯ್ ಪೂಜಾರಿ ಇವರನ್ನು ಸಂಪರ್ಕಿಸಿದೆವು. ಆ ಸಮಯದಲ್ಲಿ ಅವರು ಹೇಳಿದ್ರು, ನೀವೆಲ್ಲರೂ ಒಟ್ಟಾಗಿ ಒಂದೇ ಕುಟುಂಬದ ರೀತಿಯಲ್ಲಿ ಕೆಲಸ ಮಾಡುದಿದ್ರೆ ನನ್ನ ಒಪ್ಪಿಗೆ ಇದೆ, ಎಲ್ಲರೂ ನೀವು ಒಟ್ಟಾಗಿ ಸೇರ್ಕೊಂಡು ಕೆಲಸ ಮಾಡಬಹುದು ಅಂತ. ಹಾಗಾಗಿ ನಾವೇನ್ ಮಾಡಿದೆವು, ಏಪ್ರಿಲ್ ಅಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡುವ ಅಂತ ಅನ್ನುವ ದೃಷ್ಟಿಯಿಂದ ಪ್ರಪ್ರಥಮವಾಗಿ ಗಾಂಧಿ ಪಾರ್ಕ್ ಅಲ್ಲಿ, ಯಾಕಂದ್ರೆ ನಮ್ಗೆ ಸ್ಥಳ ಇಲ್ಲ, ನಾವು ಸ್ಟಾರ್ಟ್ ಮಾಡುದಷ್ಟೇ. ಹಾಗಾಗಿ ನಾವೆಲ್ಲರೂ ಗಾಂಧಿ ಪಾರ್ಕ್ ಅಲ್ಲಿ ಸೇರಿದ್ವಿ. ಪ್ರಪ್ರಥಮವಾಗಿ ಸೇರಿದ ದಿನವೇ ನಮ್ಗೆ 24 ಜನ ಮೆಂಬರ್ಸ್ ಬಂದ್ರು. ಫಸ್ಟಿಗೆನೆ ನಮ್ಮ ಕೆಲಸಕ್ಕೆ ಉತ್ತಮ ರೀತಿಯಲ್ಲಿ ಸ್ಪಂದನೆ ಕೊಡ್ತೇವೆ ಅಂತ ಹೇಳ್ಕೊಂಡು 24 ಜನ ಬಂದು ಅದೇ ದಿವಸ ನಾವು ಕಾರ್ಯಕ್ರಮ ಮೀಟಿಂಗ್ ಎಲ್ಲ ಮಾಡಿದೆವು. ಮೀಟಿಂಗ್ ಮಾಡಿ ಅವರಿಗೆ ಎಲ್ಲಾ ರೀತಿಯ ಯಾವ ರೀತಿ ನಾವು ಇನ್ನು ಮುಂದೆ ಹೋಗ್ಬೋದು ಎನ್ನುವ ರೀತಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗುವ ಎಂದು ಅಲ್ಲಿ ನಾವು ಅವರಿಗೆ ಭರವಸೆಯನ್ನು ಕೊಟ್ಟೆವು. ಅಂದ್ರೆ ನಾವು ಇನ್ನು ಮುಂದೆ ನಮ್ಮದು ಯಾವುದೇ ಇಲ್ಲ, ಸಮಾಜ ಸೇವೆ ನಮ್ಮ ಪ್ರಪ್ರಥಮ ಗುರಿ ಅಂದ್ರೆ ನಾವು ಸಮಾಜ ಸೇವೆ ಮಾಡುವಂಥದ್ದು. ಹಾಗಾಗಿ ನಾವು ಹೇಳಿದೆವು, ಸಮಾಜ ಸೇವೆಗೆ ನಾವು ಎಲ್ಲರೂ ಎತ್ತಿದ ಕೈ ಅಂದ್ರು ಎಲ್ಲರೂ. ಸರಿ, ನಾವೆಲ್ಲರೂ ಸೇರ್ಕೊಂಡು ಒಟ್ಟಾಗಿ ಮಾಡುವ ಅಂತ ಈ ಕಾರ್ಯಕ್ಕೆ ಬಿರುವೇರ್ ಕುಡ್ಲಾ ಮಹಿಳಾ ವೇದಿಕೆಯನ್ನು ನಾವು ಸ್ಥಾಪಿಸಿದ್ರಿ. ಮೊದಲನೇ ಬಾರಿಗೆ 24 ಜನ ಅದಕ್ಕೆ ಇಚ್ಛೆಯಿಂದ ಬಂದಿದ್ದಾರೆ ಅಂತ ನೀವು ಹೇಳಿದ್ರೆ. ಇನ್ನು ಯಾವೆಲ್ಲ ಕಾರ್ಯಗಳನ್ನ ನೀವು ಈ ಒಂದು ಸಂಘಟನೆಯ ಮೂಲಕ ಮಾಡ್ತಾ ಬರ್ತಾ ಇದ್ದೀರಿ? ನಾವು ಪ್ರಪ್ರಥಮವಾಗಿ ಒಂದು ಸುಲ್ತಾನ್ ಬತ್ತೇರಿ ಅಲ್ಲಿ ಪ್ರಥಮ ಕೊರೋನಾ ಆದಂತಹ ಸಮಯದಲ್ಲಿ ಅಲ್ಲಿ ಇರುವಂತಹ ಮನೆಯ ಮಾಲೀಕ ಅಂದ್ರೆ ಮನೆಯವರು ಎಂತ ಹೇಳ್ತಾರೆ, ಮನೆಯ ಮುಖ್ಯ ಮಾಲೀಕರು ಅಂತ ಹೇಳ್ತಾರೆ, ಅಂದ್ರೆ ಮನೆಯನ್ನು ಸಾಕುವವರು, ಅವರು ಈ ಚಿಪ್ಪು ಹೆಕ್ಕುವಂತಹ ಸಮಯದಲ್ಲಿ ಅವರು ನೀರಲ್ಲಿ ಬಿದ್ದು ತೀರಿ ಹೋದ್ರು. ಅಲ್ಲಿದು ಮನೆದು ಪರಿಸ್ಥಿತಿ ನೋಡಿದ್ರೆ ಅಂದ್ರೆ ಒಂದು ಪ್ಲಾಸ್ಟಿಕ್ ಕವರ್ ಹಾಕಿ, ಈಗ ನಮ್ಮ ಮಂಗಳೂರಿನಲ್ಲಿ ಅಂತಹ ಮನೆ ಇದೆಯಾ ಅಂತ ಹೇಳುವಂತ ಪರಿಸ್ಥಿತಿ, ಆ ಗುಡಿಸಲು ರೀತಿಯಲ್ಲಿ ಇದ್ದಾರೆ ಅವರು. ನಾವು ಅಲ್ಲಿಗೆ ಹೋಗಿ ಪ್ರಪ್ರಥಮವಾಗಿ ನಾವು ಯಾವುದೇ ಕೆಲಸ ಮಾಡುದಿದ್ರು ಪ್ರಪ್ರಥಮವಾಗಿ ನಾವು ಅಲ್ಲಿ ಹೋಗಿ ಪರಿಶೀಲನೆ ಮಾಡ್ತೇವೆ. ಪರಿಶೀಲನೆ ಮಾಡಿಯೇ ಅಲ್ಲಿ ಮತ್ತೆ ಮುಂದಿನ ಕೆಲಸಕ್ಕೆ ನಾವು ಚಾಲನೆ ಕೊಡುವಂಥದ್ದು. ಹಾಗಾಗಿ ನಾವು ಈ ಮನೆಯನ್ನು ಪರಿಶೀಲಿಸಿದಾಗ ತುಂಬಾನೇ, ಒಂದು ಗಂಡು ಮಗು, ಒಂದು ಹೆಣ್ಣು ಮಗು, ಹೆಂಗಸು ಮಾನಸಿಕವಾಗಿ ಸ್ಥಿಮಿತ ಕಳ್ಕೊಂಡಿದೆ. ಅಂತ ಪರಿಸ್ಥಿತಿಯಲ್ಲಿ ನೋಡುವಾಗ ಅವರಿಗೆ ಏನೂ ಇಲ್ಲ, ಮನೆಯಲ್ಲಿ ಕರೆಂಟ್ ಇಲ್ಲ, ಕರೆಕ್ಟ್ ಆಗಿ ಫುಲ್ಲು ಸುತ್ತ ಎಲ್ಲ ನೀರು ಬರ್ತಾ ಇದೆ, ಎಲ್ಲ ಮನೆಯೊಳಗೆ ನೀರು. ಆ ಪರಿಸ್ಥಿತಿಯಲ್ಲೂ ಅಂತ ಹುಡುಗ, ಯುವಕವ ಆ ಮನೆಯಲ್ಲಿ ಇನ್ನೂ ವಾಸಿಸ್ತಾ ಇದ್ದಾನೆ. ಅದು ನಮ್ಗೆ ಆಶ್ಚರ್ಯ ಆಯ್ತು. ಈಗಿನ ಕಾಲದ ಹುಡುಗರು ಯಾರ ಅಂತ ಮನೆಯಲ್ಲಿ ಇರ್ಲಿಕ್ಕೆ ಬಯಸ್ತಾರೆ? ಹಾಗಾಗಿ ನಾವೇನ್ ಮಾಡಿದೆವು, ಪ್ರಪ್ರಥಮವಾಗಿ ಆ ಮನೆಗೆ ಒಂದು ಕಿಟ್ಟಿನ ವ್ಯವಸ್ಥೆ ಮಾಡಿದೆವು. ಅಕ್ಕಿ, ಗ್ರೋಸರಿ ಏನ್ ಸಾಮಾನು ಬೇಕು ಎಲ್ಲ. ಆಮೇಲೆ ಅವರಿಗೆ ಭರವಸೆ ಕೊಟ್ಟೆವು, ನಾವು ನಿಮ್ಗೆ ಈ ಮನೆಗೆ ಹಕ್ಕುಪತ್ರವನ್ನು ಆದಷ್ಟು ಬೇಗ ನಾವು ಇದು ಮಾಡಿ ಕೊಡ್ತೇವೆ ಅಂತ ಹೇಳಿ. ಈಗ ನಾವು ಅದರ ಹಿಂದೆನೇ ಇದ್ದೇವೆ, ಯಾಕಂದ್ರೆ ಅದು ಪೋರ್ಟ್ ಏರಿಯಾಕ್ಕೆ ಕನ್ವರ್ಟ್ ಆಗಿದೆ. ಸೊ ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ, ಆದ್ರೆ ನಾವು ಅದರ ಚಾಲನೆಯಲ್ಲೇ ಇದ್ದೇವೆ. ನಾವು ಅದರ ಹಿಂದೆ ಬಿದ್ದಿದ್ದೇವೆ ತುಂಬಾ. ಅಲ್ಲಿದ್ದು ಕಾರ್ಪೊರೇಟರ್
ಶಾಸಕರು ನಮ್ಗೆ ತುಂಬಾ ಸಹಾಯ ಮಾಡ್ತಾ ಇದ್ದಾರೆ, ಹಾಗೂ ಮಂಗಳೂರಿನ ಶಾಸಕರು ನಮ್ಗೆ ಒಳ್ಳೆ ರೀತಿಯ ನಮ್ಗೆ ಉತ್ತಮ ಸ್ಪಂದನೆ ಕೊಡ್ತಾ ಇದ್ದಾರೆ. ಈ ರೀತಿಯಾಗಿ ಅವರ ಈ ಉತ್ತಮ ಸ್ಪಂದನೆಯಿಂದಾಗಿ ಆದಷ್ಟು ಬೇಗ ಅವರಿಗೆ ಹಕ್ಕುಪತ್ರ ಸಿಗ್ಬೋದು ಅನ್ನುವ ಒಂದು ದೃಷ್ಟಿಯಲ್ಲಿ ನಾವು ಅವರಿಗೆ ಒಂದು ಹೆಲ್ಪ್ ಮಾಡಿದೆವು. ಎರಡನೇ ನಮ್ದು ಕೆಲಸ ಅಂದ್ರೆ ನಾವು ಪ್ರತಿ ತಿಂಗಳು ಕಾರ್ಯಕ್ರಮವನ್ನು ಮುಂದುವರಿಸ್ತಾನೆ ಹೋಗ್ತಾ ಇದ್ದೇವೆ. ಎರಡನೇ ತಿಂಗಳು ಈ ಕೊರೋನಾ ಬಾಧಿಸಿದಂತ ಸಮಯದಲ್ಲಿ ಕರ್ನಾಟಕ ಸರ್ಕಾರ ಒಂದು ರಿಕ್ಷಾ ಚಾಲಕರಿಗೆ ಹಾಗೂ ಈ ಮನೆ ಕೆಲಸದವರಿಗೆ ಅಂತ ಹೇಳುವಂತದ್ದು ಘೋಷಿಸಿತು. ಸರ್ಕಾರದಿಂದ ನಿಮ್ಗೆ ಇಷ್ಟು ಹಣ ಕೊಡ್ತದೆ. ಆ ಸಮಯದಲ್ಲಿ ಲಾಕ್ಡೌನ್ ಆಗಿತ್ತು, ಯಾರು ಮನೆಯಿಂದ ಹೊರಗೋಗ್ಲಿಕ್ಕಿಲ್ಲ. ಆ ಟೈಮಲ್ಲಿ ಎಲ್ಲರ ಹತ್ರ ಹಣನೂ ಇಲ್ಲ. ಇವರಿಗೆ ಎಂತ ಸೈಬರ್ನವ್ರು ಏನ್ ಮಾಡ್ತಾ ಇದ್ರು, 100 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ರು ಪ್ರತಿಯೊಬ್ರು. ಆವಾಗ ನನ್ಗೆ ಒಂದು ಆಲೋಚನೆ ಬಂತು, ಯಾಕೆ ನಾವು ನಮ್ಮ ಟೀಮಿನಿಂದ ಮಾಡಬಾರ್ದು ಇಂಥ ಕೆಲಸ. ನಮ್ಮ ಟೀಮ್ನವರೆಲ್ಲರೂ ಸೇರ್ಕೊಂಡ್ವಿ. ನಾವು ನಮ್ಮ ಮನೆಯಲ್ಲೇ ಕೂತ್ಕೊಂಡು ಪ್ರತಿಯೊಬ್ರು ಮಹಿಳೆಯರು ಪ್ರತಿಯೊಬ್ರು ಯಾರು ಬಿಟ್ಟಿಲ್ಲ ಅಂತ ಇಲ್ಲ, ಎಲ್ಲರೂ ಸೇರ್ಕೊಂಡು ಫೋನ್ ನಂಬರ್ ನಾವಂದ್ರೆ ನಮ್ಮ ಫೋನ್ ನಂಬರ್ ಹಾಕಿದ್ದೇವೆ ಅದರಲ್ಲಿ. ಹಾಗಾಗಿ ಎಲ್ಲಿಂದ ಚಿಕ್ಕಮಗಳೂರು, ಹಾಸನ, ಅಲ್ಲಿಂದೆಲ್ಲ ಫೋನ್ ಬಂತು ನಮ್ಗೆ. ನಾವು ಫ್ರೀ ಆಗಿ ಅವರಿಗೆ ಮಾಡಿಕೊಟ್ವಿ. ಇದು ಲಾಕ್ಡೌನ್ ಸಮಯದಲ್ಲಿ ಪ್ರಧಾನಮಂತ್ರಿಯವರು ಮುಖ್ಯಮಂತ್ರಿಯಿಂದ ನಿಧಿಯಿಂದ 3,000 ಬರುವಂತದ್ದು ಇತ್ತಲ್ಲ, ಅದು ಅವರ ಬ್ಯಾಂಕಿಗೆ ನೇರವಾಗಿ ಅವರಿಗೆ ಜಮಾ ಆಗಿದೆ. ಜಮೆ ಆಗಿ ನಮ್ಗೆ ಮತ್ತೆ ಅವರಿಂದ ಫೋನ್ ಬಂದಿದೆ. ಇವಾಗ ಅಷ್ಟೇ ಅಲ್ಲ, ನಮ್ಗೆ ಮುಂದಿನ ಕೆಲಸಕ್ಕೆ ಆ ರಿಕ್ಷಾ ಚಾಲಕರು ನಮ್ಗೆ ಮೇಡಮ್ ನಾವು ನಿಮ್ಮ ಜೊತೆ ಪ್ರತಿ ದಿವಸ ಇರ್ತೇವೆ ಅಂತ ಹೇಳುವಂತ ಭರವಸೆಯನ್ನು ಕೊಡುವಂತಹ ನಮ್ಗೆ ಒಂದು ಉತ್ತಮ ರೀತಿಯ ಸ್ಪಂದನೆ ನೀಡಿದ್ದಾರೆ. ಇನ್ನೊಂದು ಏನಂದ್ರೆ ರಕ್ಷಾಬಂಧನ ಕಾರ್ಯಕ್ರಮ ಬಂತು. ರಕ್ಷಾಬಂಧನ ಕಾರ್ಯಕ್ರಮಕ್ಕೆ ಪ್ರಪ್ರಥಮವಾಗಿ ನಾವು ಪ್ರಥಮವಾಗಿ ಯಾರು ಇಷ್ಟರವರೆಗೆ ಭೇಟಿ ಕೊಟ್ಟಿಲ್ಲ ಅಂದ್ರು ನಮ್ಮ ಪೊಲೀಸ್ ಆಯುಕ್ತರಾದ ಕಮಿಷನರ್ ಆದ ಶಶಿಕುಮಾರ್ ಸರ್ ಇವರಿಗೆ ಹೋಗಿ ನಾವು ರಕ್ಷಾಬಂಧನ ಕಟ್ಟಿದ್ವಿ. ಅವರಿಗೆ ಹೇಳಿದ್ವಿ, ಸರ್ ನಾವು ಮಹಿಳೆಯರು, ನಾವು ನಿಮ್ಗೆ ಪ್ರಪ್ರಥಮವಾಗಿ ಯಾಕೆ ಕಟ್ತಾ ಇದ್ದೇವೆ ಅಂದ್ರೆ ನಮ್ಗೆ ಮಹಿಳೆಯರಿಗೆ ನಿಮ್ಮಿಂದ ರಕ್ಷಣೆ ಬೇಕು, ಹಾಗಾಗಿ ನಾವು ನಿಮ್ಗೆ ಬಂದು ಈ ರಕ್ಷಾಬಂಧನವನ್ನು ಕಟ್ತಾ ಇದ್ದೇವೆ ಅಂತ ಹೇಳಿ. ಆವಾಗ ಅವರು ಶಶಿಕುಮಾರ್ ಸರ್ ಹಾಗೂ ಹರಿಶಂಕರ್ ಅವರು ಸರ್ ಕೂಡ ನಮ್ಗೆ ಹೇಳಿದ್ರು, ನಿಮ್ಗೆ ನಾವು ಪ್ರತಿ ದಿವಸ ನೀವು ಏನೇ ಸಹಾಯ ಕೇಳಿ ನಾವು ನಿಮ್ಮ ಬೆಂಬಲವಾಗಿ ಇರ್ತೇವೆ, ನಿಮ್ಗೆ ಸಪೋರ್ಟಿವ್ ಆಗಿ ಇರ್ತೇವೆ ಅಂತ ಹೇಳುವಂತ ಭರವಸೆಯನ್ನು ಕೊಟ್ರು. ಹಾಗಾಗಿ ಅಷ್ಟೇ ಅಲ್ಲ, ನಾವು ಪ್ರತಿಯೊಂದು ಪೊಲೀಸ್ ಸ್ಟೇಷನ್ಗೂ ಹೋಗಿ ಎಲ್ರಿಗೂ ರಕ್ಷಾಬಂಧನ ಕಟ್ಟಿದ್ದೇವೆ. ಕಟ್ಟಿ ಮತ್ತೆ ರಿಕ್ಷಾ ಚಾಲಕರಿಗೆ ಕಟ್ಟಿ ಇಂಥ ಒಂದು ಕಾರ್ಯಕ್ರಮ. ಮತ್ತೆ ಇನ್ನೊಂದು ಕಾರ್ಯಕ್ರಮ ಅಂದ್ರೆ ಈ ರೋಡ್ಗಳಲ್ಲಿ ಹಂಪ್ಗಳಲ್ಲಿ ತುಂಬಾ ಆಕ್ಸಿಡೆಂಟ್ ಆಗ್ತಿತ್ತು. ನಮ್ಮ ಕಣ್ಣೆದುರೇ ನಾವು ಕೂಡ ಈ ಕಾರ್ಯಕ್ರಮದಲ್ಲಿ ಈಗ ಗಾಡಿಯಲ್ಲಿ ಹೋಗುವಂತ ಸಮಯದಲ್ಲಿ ತುಂಬಾ ನೋಡಿದ್ದೇವೆ ನಾವು. ಎಲ್ಲ ಕಡೆ ಗಾಡಿಗಳು ಸ್ಕಿಡ್ ಆಗಿ ಬೀಳುವಂಥದ್ದು, ಈ ಹಂಪ್ಸ್ ಪೇಂಟ್ ಇಲ್ಲದೆ ದಾರಿ ಕಾಣದೆ ಎಲ್ಲ ಬೀಳ್ತಾ ಇದ್ರು. ಆ ಸಮಯದಲ್ಲಿ ನಾವೆಂತ ಎಣಿಸಿದೆವು, ಈ ಮಹಿಳೆಯರೆಲ್ಲ ಸೇರ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ಮಾಡುವ, ಈ ಹಂಪಿಗೆ ಪೇಂಟ್ ಹಾಕುವ ಅಂತ ಹೇಳುವಂಥದ್ದು ದೃಷ್ಟಿಯಿಂದ ಸುಮಾರು ರಾತ್ರಿ 10 ಗಂಟೆ ಲೇಡಿಲ್ ಸರ್ಕಲ್ನಿಂದ ಹಿಡಿದು ಉರ್ವ ಸ್ಟೋರ್ನವರೆಗಿನ ಎಷ್ಟು ಹಂಪ್ಸ್ ಇದೆ, ಅದು ಕೂಡ ದೊಡ್ಡ ದೊಡ್ಡ ಹಂಪ್ಸ್, ಎಷ್ಟು ಹಂಪ್ ಇದೆ ಆ ಎಲ್ಲ ಹಂಪ್ಗಳಿಗೂ ನಾವು ಎಲ್ಲ ಮಹಿಳೆಯರು ಸೇರ್ಕೊಂಡು, ಹೆಮ್ಮೆಯ ವಿಚಾರ ಅಂದ್ರೆ ನಮ್ಮ ಎಲ್ಲ ಮಹಿಳೆಯರು ಬಂದು ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಮಹಿಳೆಯರೆಲ್ಲ ಸೇರ್ಕೊಂಡು ರಾತ್ರಿ 10 ಗಂಟೆಯಿಂದ ಸುಮಾರು ಬೆಳಿಗ್ಗೆ 3 ಗಂಟೆಯವರೆಗೆ ಈ ಹಂಪಿಗೆ ಪೇಂಟ್ ಹಾಕಿದ್ದೇವೆ. ಅದು ಕೂಡ ನಾವು ಪೇಂಟ್ ಖಾಲಿ ಹಾಕಲಿಲ್ಲ, ಎಷ್ಟು ಮಾರ್ಕ್ ಹಾಕಿ ಇಷ್ಟೇ ಮೆಜರ್ಮೆಂಟ್ ಆ ರೀತಿ ನಾವು ಹಾಕಿ ಎಲ್ಲರೂ ನಮ್ಗೆ ಅದು ತುಂಬಾ ಹೆಮ್ಮೆಯ ವಿಚಾರ. ನಮ್ಮ ಮಹಿಳೆಯರು ಎಲ್ಲರೂ ಜೊತೆ ಸೇರ್ಕೊಂಡು ಪ್ರತಿಯೊಬ್ಬರು ನಮ್ಗೆ ಬೆಂಗಾವಲಾಗಿ ನಿಂತಿದ್ದಾರೆ, ಎಲ್ಲ ಮಹಿಳೆಯರು. ಅದೊಂದು ನಮ್ಗೆ ತುಂಬಾ ಹೆಮ್ಮೆಯ ವಿಚಾರವಾಗಿದೆ. ಓಕೆ, ಖಂಡಿತವಾಗಿಯೂ ನೀವು ಹೇಳುವಾಗ ನಮ್ಗೆ ಮೈ ರೋಮಾಂಚನ ಆಗ್ತಾ ಇದೆ. ಆ ಒಂದು ಹೆಣ್ಣು ಮಕ್ಕಳು ಅಂತ ಹೇಳುವಾಗ, ಮಹಿಳೆಯರು ಅಂತ ಹೇಳುವಾಗ ಮನೆಯ ಜವಾಬ್ದಾರಿ ಕೂಡ ಇರುತ್ತೆ, ನಿಮ್ಮ ಒಂದು ಸ್ವಂತ ಜವಾಬ್ದಾರಿಗಳಿರುತ್ತೆ. ಅದರ ಜೊತೆಗೆ ಜನರಿಗೆ ಒಂದಷ್ಟು ಸಹಾಯ ಮಾಡಬೇಕು, ಜನ ಸೇವೆಯನ್ನ ಮಾಡಬೇಕು ಅಂತ ಹೇಳಿ ಮುಂದೆ ಬರುವುದೇ ಒಂದು ದೊಡ್ಡ ವಿಚಾರ. ಅದರಲ್ಲೂ ಕೂಡ ಎಲ್ಲರೂ ಸೇರಿ ಇಷ್ಟೊಂದು ಒಳ್ಳೆ ಕೆಲಸ ಮಾಡಿದ್ರೆ ಅಂತ ಹೇಳಿದ್ರೆ ನಿಜಕ್ಕೂ ಒಂದು ಖುಷಿಯ ವಿಚಾರ ಅಂತಾನೆ ಹೇಳ್ಬೋದು. ಮೇಡಮ್, ನೀವು ಇಷ್ಟೊಂದು ವಿಚಾರಗಳ ಬಗ್ಗೆ ನೀವು ಹೇಳಿದ್ರಿ, ಕೆಲಸಗಳನ್ನ ಮಾಡಿರೋ ಬಗ್ಗೆ ಹೇಳಿದ್ರಿ. ಈಗ ಈ ಒಂದು ಟೂರ್ನಮೆಂಟ್ ಅನ್ನ ಯಾಕಾಗಿ ಆಯೋಜನೆ ಮಾಡಿದ್ರಿ? ಈ ಟೂರ್ನಮೆಂಟ್ ಹಿಂದಿರುವಂತಹ ಒಂದು ಉದ್ದೇಶ ಏನು, ಅದ್ರ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್ ನೀವು? ಅಂದ್ರೆ ಇದು ಕಷ್ಟದಲ್ಲಿರುವವರಿಗೋಸ್ಕರ ನಾವು ಇದನ್ನು ಆಯೋಜಿಸಿದ್ದೇವೆ. ಅಂದ್ರೆ ಒಂದು ಮಹಿಳೆಗೋಸ್ಕರ, ಅವರ ಮದುವೆದು ಖರ್ಚಿಗೋಸ್ಕರ ನಾವು ಇದನ್ನು ಆಯೋಜಿಸಿದ್ದೇವೆ. ಕಷ್ಟದಲ್ಲಿರುವ ಒಂದು ಹೆಣ್ಣು ಮಗಳ ಮದುವೆಗೋಸ್ಕರ ಅಂದ್ರೆ ನಮ್ಗೆ ನಾವು ಇಷ್ಟೆಲ್ಲ ಕೆಲಸ ಮಾಡುವುದನ್ನು ಮನಗಂಡ ತುಂಬಾ ಜನರಿಂದ ನಮ್ಗೆ ಕರೆಗಳು ಬರ್ತಾ ಇದೆ. ಅಂದ್ರೆ ಇದಕ್ಕಿಂತ ಮೊದಲು ಒಂದು ಸ್ತನ ಕ್ಯಾನ್ಸರ್ ಇಂದ ಬಳಲುತ್ತಿರುವವರಿಗೆ ನಾವು ಒಂದು ಹೆಲ್ಪ್ ಮಾಡಿದೆವು, ಅದು ಕೂಡ ಮಹಿಳೆಗೆ ಮಾಡಿರುವಂತದ್ದು. ಅದನ್ನೆಲ್ಲ ನೋಡಿ ಮನಗಂಡ ಒಂದು ತಾಯಿ, ಒಂದು ಮಗಳ ತಾಯಿ ನಮ್ಗೆ ಫೋನ್ ಮಾಡಿ ನಮ್ಗೆ ಹೇಳಿದ್ರು, ನಮ್ಗೆ ನನ್ನ ಮಗಳು ತುಂಬಾ ಮದುವೆ ಈಗ ಬೇಡವೇ ಅಂತ ಹೇಳ್ತಾ ಇದ್ದಾಳೆ. ಯಾಕೆ ಅಂತ ಕೇಳಿದೆ. ಮದುವೆ ಅವಳಿಗೆ ಏನೋ ಇದು
ಮದುವೆ ನಿಶ್ಚಿತಾರ್ಥ ಆದ ಕೂಡಲೇ, ಮದುವೆ ದಿನ ಗೊತ್ತಾದ ಕೂಡಲೇ ಅವಳ ತಂದೆ ತೀರಿ ಹೋದ್ರು. ತೀರಿ ಹೋದ ಕೂಡಲೇ ಅವಳಿಗೆ ಮದುವೆನೇ ಅಂದ್ರೆ ಖರ್ಚಿಗಿಟ್ಟ ಎಲ್ಲ ಹಣ ಇದಕ್ಕೆ ಹೋಯ್ತು. ಈಗ ನಾವು ಬಾಡಿಗೆ ಮನೆಯಲ್ಲಿದ್ದೇವೆ, ತುಂಬಾ ಕಷ್ಟದಲ್ಲಿದ್ದೇವೆ, ಮದುವೆ ಮಾಡದ ಪರಿಸ್ಥಿತಿಯಲ್ಲಿದ್ದೇವೆ. ಅವಳು ಕೂಡ ಜೆರಾಕ್ಸ್ ಅಂಗಡಿಯಲ್ಲಿ ಕೆಲಸ ಮಾಡಿಕೊಂಡು ತುಂಬಾ ಕಷ್ಟದಲ್ಲಿದ್ದಾಳೆ, ಮದುವೆನೇ ಬೇಡ ಹೇಳ್ತಾ ಇದ್ದಾಳೆ. ಸೊ ನಾವು ನಮ್ಮ ಟೀಮಲ್ಲೆಲ್ಲ ಮಾತಾಡಿದೆವು, ಪ್ರತಿಯೊಬ್ಬರನ್ನು ನಾವು ನಮ್ಮ ಟೀಮಲ್ಲಿ ಪ್ರತಿಯೊಬ್ಬರಲ್ಲಿ ಕೇಳುವಾಗ, ಇಲ್ಲ ನಾವೆಲ್ಲರೂ ಮಾಡುವ, ನಮ್ಮಿಂದ ಆಗುವಂಥ ಕೆಲಸ ಮಾಡುವ, ನಮ್ಮಿಂದ ಎಷ್ಟು ಸಾಧ್ಯನಾ ನಾವು ಇದನ್ನು ಮುಂದುವರಿಸ್ಕೊಂಡು ಹೋಗುವ ಅಂತ ಹೇಳುವ ಭರವಸೆ ಕೊಟ್ಟಾಗ ನಮಗೆ ಫಸ್ಟ್ ಆಗಿ ಮನಗಂಡದ್ದು ಒಂದು ಕ್ರಿಕೆಟ್ ಅಥವಾ ಎಂತಾದ್ರೂ ಒಂದು ಕ್ರೀಡೆ ಮಾಡುವ. ಯಾಕಂದ್ರೆ ಕ್ರೀಡೆ ಅಂತ ಮಾಡಿದಾಗ ತುಂಬಾ ಜನ ಸೇರ್ತಾರೆ. ನಾವು ಡೈರೆಕ್ಟ್ ಆಗಿ ಒಂದು ಮದುವೆ ಮಾಡಬೇಕು, ನಮಗೆ ಅದಕ್ಕೆ ಕೊಡಿ ಅಂತ ಹೇಳಿದ್ರೆ ಅವರ ದೃಷ್ಟಿಕೋನವೇ ಬೇರೆ ಇರ್ತದೆ. ಅಂದ್ರೆ ಇವರು ಹಣ ಮಾಡ್ತಾರೋ ಏನೋ, ಯಾಕಂದ್ರೆ ನಮ್ಗೆ ಅನುಭವ ಆಗಿದೆ. ನಾವು ಬೇರೆ ರೀತಿಯಲ್ಲಿ ಹಣ ಕೇಳಿದಂತ ಸಮಯದಲ್ಲಿ ತುಂಬಾ ರೀತಿಯಲ್ಲಿ ನಮ್ಗೆ ಎಲ್ಲ ಬರ್ತದೆ, ಇವರು ಹಣ ಮಾಡ್ತಾ ಇದ್ದಾರೋ ಏನೋ. ಸೊ ನಾವು ಅದಕ್ಕೆ ಹೇಳಿದೆ, ಒಂದು ಕ್ರೀಡೆಯನ್ನೇ ಆಯೋಜಿಸುವ ಅಂತ ಹೇಳಿ ಈ ಕ್ರೀಡಾಕೂಟವನ್ನು ಆಯೋಜಿಸಿದೆವು. ಅಂತಹ ಸಮಯದಲ್ಲಿ ಕ್ರೀಡಾಕೂಟವನ್ನು ಆಯೋಜಿಸಿ ಇದನ್ನು ನಾವು ಮುಂದುವರಿಸಿಕೊಂಡು, ಆದ್ರೆ ನಮ್ಗೆ ಆವಾಗ ಆಲೋಚನೆ ಬಂತು, ಕ್ರೀಡೆ ಮಾಡುದು ಹೌದು, ಯಾವುದು ಕ್ರೀಡೆ ಮಾಡುವ? ಆವಾಗ ನಮ್ಗೆ ಪ್ರಪ್ರಥಮವಾಗಿ ಬಂದದ್ದು ಕ್ರಿಕೆಟ್ ಮಾಡುವ ಅಂತ ಹೇಳಿ. ಯಾಕಂದ್ರೆ ಈಗ ನಮ್ಮ ಮಂಗಳೂರಲ್ಲಿ ಹೆಚ್ಚಾಗಿ ಎಲ್ಲರೂ ಕ್ರಿಕೆಟ್ ಪ್ಲೇಯರು, ಎಲ್ಲರೂ ಪ್ರಿಯರು, ಅವರೇ ಪ್ರತಿ ಒಂದು ಕ್ರಿಕೆಟಿಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ ಅಂತ ಹೇಳುವಂಥ ದೃಷ್ಟಿಯಲ್ಲಿ. ಆವಾಗ ನಾನು ನಮ್ಮ ಟೀಮಲ್ಲಿ ಪ್ರತಿಯೊಬ್ಬರ ಹತ್ರ ಕೇಳುವಾಗ ಮಾಡುವ ಅಂದರು. ನಮ್ಮಿಂದ ಎಲ್ಲರಿಂದ ಆಗುವಂಥ ನಾವೆಲ್ಲರೂ ಮಾಡ್ಕೊಳ್ಳುವ. ಹಾಗಾಗಿ ನಾವೆಲ್ಲರೂ ಜೊತೆಗೂಡ್ಕೊಂಡು ಈ ಕೆಲಸಕ್ಕೆ ನಾವು ಕೈ ಜೋಡಿಸಿದ್ವಿ. ಓಕೆ ಮೇಡಮ್, ಇನ್ನಷ್ಟು ಹೆಚ್ಚಿನ ಮಾಹಿತಿ ಈ ಒಂದು ಟೂರ್ನಮೆಂಟ್ ಬಗ್ಗೆ, ಹಾಗೆ ನಮ್ಮ ಈ ಒಂದು ಬಿರುವೇರ್ ಕುಡ್ಲ ಸಂಘಟನೆ ಬಗ್ಗೆ ನಾವು ಮಾತಾಡ್ಲಿಕ್ಕಿದ್ದೇವೆ. ಒಂದು ಬ್ರೇಕ್ ತಗೊಂಡು ಬೇಗ ವಾಪಸ್ ಬಂದ್ಬಿಡೋಣ. ಎಸ್ ವೀಕ್ಷಕರೇ, ಈ ಒಂದು ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ಬಳಿಕ. ವಿರಾಮದ ಬಳಿಕ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗೆ ಮಹಿಳೆಯರಿದ್ದಾರೆ. ಮಹಿಳೆಯರ ಪವರ್ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಕಾಣಿಸ್ತಾ ಇದೆ. ಹಾಗೆ ಇವಾಗ ನಮ್ಮ ಜೊತೆಗೆ ನಿರೀಕ್ಷಾ ಅವರು ಜಾಯ್ನ್ ಆಗಿದ್ದಾರೆ. ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಮೇಡಮ್, ನೀವು ಹೇಳ್ತಾ ಇದ್ರಿ ಒಂದು ಹೆಣ್ಣು ಮಗಳಿಗೆ ಮದುವೆ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಈ ಒಂದು ಟೂರ್ನಮೆಂಟ್ ಅನ್ನ ಆಯೋಜನೆ ಮಾಡಲಾಗಿದೆ ಅಂತ ಹೇಳಿ. ಹಾಗೆ ಅದೊಂದೇ ಕಾರಣ ಅಲ್ಲ, ಇನ್ನೂ ಕಾರಣಗಳಿವೆ. ಈ ಒಂದು ಟೂರ್ನಮೆಂಟ್ ನ ಉದ್ದೇಶ ಇನ್ನೂ ಕೂಡ ಇದೆ. ಆದ್ರೆ ಅದರಲ್ಲಿ ಯಾವುದಾದ್ರೂ ಒಂದು ಕಾರ್ಯಕ್ರಮದ ಕುರಿತಾಗಿ ಮೇಡಮ್ ತಾವು ಹೇಳುದಾದ್ರೆ? ಮಹಿಳೆಯರು, ನಾವು ಮಹಿಳೆಯರು, ಹಾಗೆ ಒಂದು ಮಹಿಳೆಯರು 15-17 ಜನ ಸೇರಿ ಒಂದು ಸಂಘ ಮಾಡಿ, ಸೂರ್ಯರಶ್ಮಿ ಸ್ತ್ರೀಶಕ್ತಿ ಸಂಘ ಅಂತ ಮಾಡಿ, ಅದು ಅವರು ಈಗ ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿ ತಗೊಂಡು ಬಂದಿದ್ದಾರೆ. ಅಂತ ಮಹಿಳೆಯರಿಗೆ ನಾವು ಒಂದು ಸನ್ಮಾನ ಮಾಡಿ ಅವರನ್ನು ಗೌರವಿಸುವಂತಹ ಕಾರ್ಯಕ್ರಮ ಮಾಡುತ್ತಾರೆ. ಯಾಕಾಗಿ ಅವರಿಗೆ ಈ ಒಂದು ಅವರು ಅಂದ್ರೆ ಈ ಕೊರೋನಾ ಟೈಮ್ ಮುಂಚೆನೂ ಅವರು ಈ ಮಂಗಳಮುಖಿಯರಿಗೆ ಸಹಾಯ ಮತ್ತು ಅಂಗವಿಕಲ ಮಕ್ಕಳಿಗೆ, ಆಮೇಲೆ ಈ ವಿದ್ಯಾಭ್ಯಾಸಕ್ಕಾಗಿ, ಆಮೇಲೆ ಪ್ರತಿ ಏನು ಕಷ್ಟದಲ್ಲಿ ಅವರಿಗೆ ಬಂದು ಹೇಳುವವರಿಗೆ ಸಹಾಯ ಮೂಲಕ ಅವರು ಸಂಘದಲ್ಲಿ ಅವರು ಸೇರಿ 17 ಜನ ಸೇರಿ ಮಾಡುವಂತ ಒಂದು ಇದಕ್ಕೆ ರಾಜ್ಯ ಮಟ್ಟದಲ್ಲಿ ಅವರಿಗೆ ಪ್ರಶಸ್ತಿ ಬಂದಿದೆ. ಮಹಿಳೆಯರ ಸಂಘಟನೆ, ಮಹಿಳೆಯರ ಒಂದು ತಂಡಕ್ಕೆ ಗೌರವಿಸುವಂತಹ ಒಂದು ಕಾರ್ಯಕ್ರಮ ಈ ಒಂದು ಟೂರ್ನಮೆಂಟ್ ನಿಂದ ನಡಿಲಿಕ್ಕಿದೆ ಅಂತ ನೀವು ಹೇಳ್ತಾ ಇದ್ದೀರಿ. ಓಕೆ, ಹಾಗೆ ಮೇಡಮ್ ಇನ್ನೊಂದು ಉದ್ದೇಶ, ಬಹು ಮುಖ್ಯವಾದಂತಹ ಉದ್ದೇಶ ಅದು ಕೂಡ, ಅದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಹೌದು, ಬಂಟ್ವಾಳದಲ್ಲಿರುವ ಒಂದು ಬಡ ಕುಟುಂಬ. ಸೊ ಅವರ ವೃತ್ತಿ ಬಂದ್ಬಿಟ್ಟು ತೆಂಗಿನಕಾಯಿ ಮರಕ್ಕೆ ಹತ್ತಿ ತೆಂಗಿನಕಾಯಿ ತೆಗೆಯುವಂಥದ್ದು. ಸೊ ಅವರು ತೆಂಗಿನಕಾಯಿ ಮರಕ್ಕೆ ಹತ್ತಬೇಕಾದ್ರೆ ಬಿದ್ದು ಅವರದ್ದು ಊಟ ಮಾಡುವಂತ ಬಲ ಕೈಯೇ ಕಟ್ಟಾಗಿದೆ. ಸೊ ಅವರು ಮನೆಗೆ ಆಧಾರ ಸ್ತಂಭವಾಗಿದ್ರು. ಸೊ ಆದ ಕಾರಣ ನಮಗೆ ಈ ಥರ ಕಾಲ್ ಬರುತ್ತೆ, ಈ ಥರ ನಮಗೆ ಸಹಾಯ ಮಾಡಿ ಅಂತ. ಆವಾಗ ತಂಡ ಎಲ್ಲ ನಿರ್ಧರಿಸಿ ನಾವೇನು ಟೂರ್ನಮೆಂಟ್ ಮಾಡ್ತಾ ಇದ್ದೇವೆ, ಆ ಟೂರ್ನಮೆಂಟ್ ಅವತ್ತು ಅವರಿಗೆ ನಮ್ಮ ಕೈಯಿಂದ ಸಾಧ್ಯವಾದಷ್ಟು, ತುಂಬ ದೊಡ್ಡ ಮಟ್ಟದಲ್ಲಿ ನಮಗೆ ಸಹಾಯ ಮಾಡಲು ಆಗೋದಿಲ್ಲ. ಸೊ ನಮ್ಮ ಟೀಮಿಂದ ಏನು ಸಹಾಯ ಆಗುತ್ತೆ ಅದನ್ನು ನಾವು ಕೊಡುವ ಅಂತ ಒಂದು ನಿರ್ಧಾರ ಮಾಡಿದ್ದೇವೆ. ಓಕೆ, ಮನೆಗೆ ಆಧಾರವಾಗಿರುವಂತಹ ಒಂದು ವ್ಯಕ್ತಿಗೆ ಸಹಾಯ ಮಾಡಲಿಕ್ಕೆ ಮುಂದಾಗಿದ್ದೀರಾ ಅಂತ ನೀವು ಹೇಳ್ತಾ ಇದ್ದೀರಾ. ಓಕೆ, ಈ ಒಂದು 3 ಉದ್ದೇಶ, ಒಂದು ಹೆಣ್ಣು ಮಗಳಿಗೆ ಮದುವೆ, ಇನ್ನೊಂದು ತೆಂಗಿನ ಮರದಿಂದ ಕೆಳಕ್ಕೆ ಬಿದ್ದಂತಹ ಒಬ್ಬ ವ್ಯಕ್ತಿಗೆ ಸಹಾಯ ಮಾಡ್ತಾ ಇದ್ದೀರಾ, ಹಾಗೆ ಇನ್ನೊಂದು ಮಹಿಳೆಯರ ಒಂದು ತಂಡಕ್ಕೆ ಒಂದು ಗೌರವ ಕೊಡುವಂತಹ ಕಾರ್ಯಕ್ರಮ ಕೂಡ ನಡಿಲಿಕ್ಕಿದೆ. ಹಾಗೆ ಮೇಡಮ್, ಇನ್ನೊಂದು ವಿಚಾರ ಕೇಳುವುದಾದ್ರೆ ನಿಮ್ಮ ಜೊತೆಗೆ, ಈಗ ಒಂದು ಟೂರ್ನಮೆಂಟ್ ಮಹಿಳೆಯರು ಮಾಡ್ತಿದ್ದಾರೆ ಅಂತ ಹೇಳುವಾಗ ಅದು ಮಹಿಳೆಯರಿಗೆ ಇರ್ಬೋದಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಈ ಒಂದು ಟೂರ್ನಮೆಂಟ್ ಮಹಿಳೆಯರಿಗ ಅಥವಾ ಯಾರಿಗೆ ನಡೀತಾ ಇದೆ ಅನ್ನುವಂಥ ಒಂದು ವಿಚಾರ. ಈ ಟೂರ್ನಮೆಂಟ್ ಅನ್ನು ನಾವು ಅವರಿಗೆ ಪುರುಷರಿಗೆ ಆಯೋಜಿಸ್ತಾ ಇದ್ದೇವೆ. ಪುರುಷರನ್ನು ನಾವು ಆಟ ಆಡಿಸ್ತಾ ಇದ್ದೇವೆ. ಯಾಕಂದ್ರೆ ಪ್ರತಿ ದಿವಸ ಮನೆಯಲ್ಲಿ
ಪುರುಷರು ನಮ್ಮನ್ನ ಆಟ ಆಡಿಸ್ತಾರೆ. ಸೊ ನಾವು ಅವರನ್ನು ಈ ಸಲ ಅವರನ್ನು ಗ್ರೌಂಡ್ ಅಲ್ಲಿ ಆಟ ಆಡಿಸ್ತಾ ಇದ್ದೇವೆ ನೋಡುವ ಅಂತ ಹೇಳಿ. ಯಾಕಂದ್ರೆ ಇದರಿಂದಾಗಿ ಪುರುಷರನ್ನ ಆಟ ಆಡಿಸಿ ಅದರಿಂದ ಬರುವಂತಹ ಈ ನಮ್ಗೆ ಬರುವಂತಹ ಏನೆಲ್ಲ ನಮ್ಗೆ ಉತ್ಪತ್ತಿ ಬರುತ್ತೋ ಅದನ್ನು ನಾವು ವೇದಿಕೆಯಲ್ಲೇ ಅದೇ ದಿವಸ, ಅಂದ್ರೆ ನಮ್ಗೆ 2 ದಿವಸ ನಾವು ಮಾಡುವಂಥದ್ದು. ಫೆಬ್ರವರಿ 19 ಮತ್ತು 20ನೇ ತಾರೀಕು ನಾವು ಈ ಕ್ರೀಡೆಯನ್ನು ಆಯೋಜಿಸಿದ್ದೇವೆ ಉರುವ ಮೈದಾನದಲ್ಲಿ. ಈ ಉರುವ ಮೈದಾನದಲ್ಲಿ 20ನೇ ತಾರೀಕಿನಂದು ನಾವು ವೇದಿಕೆಯಲ್ಲೇ ಈ ಹಣವನ್ನು, ಧನ ಸಹಾಯವನ್ನು ಗಣ್ಯ ವ್ಯಕ್ತಿಗಳ ಕೈಯಿಂದಲೇ ಅವರಿಗೆ ತೊಂದರೆಯಲ್ಲಿರುವಂತವರಿಗೆ ಹಸ್ತಾಂತರಿಸ್ತಾ ಇದ್ದೇವೆ. ಹಾಗೆ ಇನ್ನೊಂದು ವಿಚಾರ ಕೇಳೋದಾದ್ರೆ ಮೇಡಮ್, ಈಗ ನೀವು ಟೂರ್ನಮೆಂಟ್ ಅನ್ನ ಆಯೋಜನೆ ಮಾಡ್ತಾ ಇದ್ದೀರಾ, ಈ ಒಂದು ವಿಚಾರಕ್ಕೆ ಇಡೀ ತಂಡದವರು ಮಹಿಳೆಯರ ಸಂಘಟನೆಯ ಜೊತೆಗೆ ಖಂಡಿತವಾಗಿಯೂ ಬಿರುವೇರ್ ಕುಡ್ಲಾ ಒಂದು ಸಂಘಟನೆಯ ಕಡೆಯಿಂದನೂ ಸಪೋರ್ಟ್ ಬೇಕಾಗುತ್ತೆ ನಮಗೆ ಅಂತ ನಾವು ಹೇಳ್ಬೋದು. ಅದ್ರ ಬಗ್ಗೆ ಏನ್ ಹೇಳ್ತೀರಾ, ಯಾವ ರೀತಿಯಾಗಿ ಸಪೋರ್ಟ್ ಇದೆ ಅಂತ? ನಾವು ಯಾವುದೇ ಕೆಲಸ ಮಾಡ್ಲಿಕ್ಕೆ ಮುಂದೆ ಹೋದ್ರೂ ನಮ್ಮ ಬಿರುವೇರ್ ಕುಡ್ಲದ ಪ್ರತಿ ಒಂದು ಘಟಕಗಳು, ಪ್ರತಿ ಒಂದು ತಂಡಗಳು ನಮ್ಮ ಜೊತೆ ಪ್ರತಿಯೊಬ್ರು ಬಂದು ನಮ್ಮ ಜೊತೆ ಸೇರ್ಕೊಳ್ತಾರೆ. ಪ್ರಪ್ರಥಮವಾಗಿ ನಮ್ಮ ಸ್ಥಾಪಕ ಅಧ್ಯಕ್ಷರಾದ ಉದಯ್ ಪೂಜಾರಿ ಇವರು ನಮ್ಗೆ ತುಂಬಾನೇ ಸಹಕಾರ ನೀಡ್ತಾ ಇದ್ದಾರೆ. ನಾವು ಯಾವುದೇ ರೀತಿಯ ಡಿಸಿಷನ್ ತಗೊಳ್ಳೋದಿದ್ರು ಪ್ರಪ್ರಥಮವಾಗಿ ಅವ್ರ ಹತ್ರ ಕೇಳ್ತೇವೆ, ಇದು ಮಾಡಬಹುದಾ ಹೇಗೆ. ಅವಾಗ ಅವ್ರು ಹೇಳ್ತಾರೆ, ನೀವು ಮಾಡಿ, ನಿಮ್ಗೆ ನಾನು ಬೆನ್ನ ಹಿಂದೆ ನಾನು ಇರ್ತೇನೆ, ನೀವು ನಿಮ್ಮ ಮುಖಾಂತರ ನೀವು ಮಾಡ್ಕೊಳ್ಳಿ ಅಂತ ಹೇಳಿ ನಮ್ಗೆ ತುಂಬಾ ಉತ್ತೇಜನ ಕೊಡ್ತಾರೆ. ಖಂಡಿತವಾಗಿಯೂ ಆ ಒಂದು ತಂಡದ ಬಗ್ಗೆ ಕೂಡ ಹೇಳಬೇಕು. ಒಂದು ಆಂಬ್ಯುಲೆನ್ಸ್ ಒಂದು ವ್ಯವಸ್ಥೆ ಆಗಿರ್ಬೋದು, ಇನ್ನಿತರ ಒಂದು ಗೊತ್ತಿರುವ ವಿಚಾರಗಳು ಹಲವಾರಾದ್ರೆ ಅದ್ರ ಗೊತ್ತಿರದ ವಿಚಾರಗಳು ತುಂಬಾನೇ ಇರುತ್ತೆ. ಅವರು ಅಷ್ಟು ಕೂಡ ಸಹಾಯವನ್ನ ಮಾಡ್ತಾ ಬರ್ತಿದ್ದಾರೆ. ಆ ಒಂದು ತಂಡದ ಬಗ್ಗೆ ನೀವೇನ್ ಹೇಳ್ತೀರಾ ಅವರ ಬಗ್ಗೆ ಅಂತ? ಬಿರುವೇರ್ ಕುಡ್ಲಾ ಇವಾಗ ಸ್ಟಾರ್ಟ್ ಆಗಿ ಒಂದು 5-7 ವರ್ಷ ಆಗ್ತಾ ಬಂತು, ಸರಿ ಸುಮಾರಾಗಿ 7 ವರ್ಷ ಆಯ್ತು. ಇಷ್ಟು ವರ್ಷಗಳಿಂದಲೂ ಸುಮ್ಮನೆ ಖಾಲಿ ಕುಳ್ತಿಲ್ಲ. ಯಾಕಂದ್ರೆ ಪ್ರಪ್ರಥಮವಾಗಿ ನಮ್ಗೆ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಬಂದಿದೆ. ಅವರು ಬಂದಿರುವಂತಹ ಪ್ರತಿಯೊಂದು ಸಮಾಜ ಸೇವೆಯನ್ನು ಗುರುತಿಸಿ ನಮ್ಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿರುತ್ತಾರೆ ಸರ್ಕಾರ. ಪ್ರತಿಯೊಂದು ಅಂದ್ರೆ ಇವಾಗ ಮೊದಲನೇದಾಗಿ ಸಹಾಯ ಜಾತಿ ಭೇದ ಮರೆತು ಪ್ರತಿ ಒಂದು ತಂಡದವರಿಗೂ, ಪ್ರತಿ ಒಂದು ಸಮಾಜದವರಿಗೂ ನಮ್ಮ ಬಿರುವೇರ್ ಕುಡ್ಲಾ ತಂಡದಿಂದ ಈ ಧನ ಸಹಾಯ ಆಗಲಿ ಅಥವಾ ಇಂತಹ ಕೊರೋನಾ ಪೀಡಿತ ಜನರಿಗೆ ಆಗಲಿ ಅಥವಾ ಈ ಆಂಬ್ಯುಲೆನ್ಸ್ ಸೇವೆ ಉಚಿತವಾಗಿ ನೀಡ್ತಾ ಇದ್ದಾರೆ. ಎಷ್ಟೋ ಜನಗಳು ಆಂಬ್ಯುಲೆನ್ಸ್ ಸೇವೆಯನ್ನು ಪಡ್ಕೊಂಡವರು ನಮಗೆ ಧನ್ಯವಾದವನ್ನು ಫೋನ್ ಮುಖಾಂತರನೂ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ನಮಗೊಂದು ಹೆಮ್ಮೆಯ ವಿಚಾರ, ಎಲ್ಲರೂ ನಾವು ಒಂದು ಬಿರುವೇರ್ ಕುಡ್ಲಾದ ಸದಸ್ಯರಾಗಿ ಇದ್ದೇವೆ ಅಂತ ಹೇಳುವಂಥದ್ದು ತುಂಬಾ ಹೆಮ್ಮೆಯ ವಿಚಾರವಾಗಿದೆ. ಓಕೆ ಮೇಡಮ್, ಇನ್ನು ಕೇಳುವುದಾದ್ರೆ ಈಗ ಟೂರ್ನಮೆಂಟ್ ಅನ್ನ ನೀವು ಆಯೋಜನೆ ಮಾಡ್ತಾ ಇದ್ರ ಫೆಬ್ರವರಿ ತಿಂಗಳಲ್ಲಿ ಅಂತ ಹೇಳಿದ್ರೆ, ಈಗಾಗಲೇ ಟೀಮ್ಸ್ ಏನಾದರೂ ಬಂದಿದ್ದಾರಾ ಅಥವಾ ಯಾವ ಪ್ರದೇಶದಿಂದ ಬಂದಿರೋರಿಗೆ ಮೊದಲ ಆತರ ಏನಾದ್ರೂ ಇದೆಯಾ ಅಂತ? ಅಂದ್ರೆ ನಮ್ಮ ಮಂಗಳೂರವರಿಗೆ ಮಾತ್ರವಾ ಅಥವಾ ಹೊರಗಿನವ್ರಿಗೂ ಕೂಡ ಈ ಒಂದು ಟೂರ್ನಮೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡುವಂತ ಅವಕಾಶ ಇದೆಯಾ ಅಂತ? ಈ ಟೂರ್ನಮೆಂಟ್ ಅಲ್ಲಿ ನಾವು 10 ಮತ್ತು 10 ಅಂದ್ರೆ 10 ಸಿಲೆಕ್ಟೆಡ್, 10 ಲೋಕಲ್ ಟೀಮ್. ಲೋಕಲ್ ಅಂದ್ರೆ ಎಲ್ಲಿಂದಲೂ, ಮಂಗಳೂರಿಂದ ಎಲ್ಲಿಂದಲೂ ಬರ್ಬೋದು. ಲೋಕಲ್ ಟೀಮ್ ಅಂತ ಹೇಳಿ ಎಲ್ಲ ಕಡೆಯಿಂದಲೂ ಬರ್ಬೋದು. ಈಗ ಆಲ್ರೆಡಿ ನಮ್ಗೆ ಲೋಕಲ್ ಅಂತ ಹೇಳಿದ್ರೆ ಎಲ್ಲ ಒಂದು 10 ಅಂತ ಹೇಳಿದೆವು ನಾವು. ಈಗ ಆಲ್ರೆಡಿ ನಮ್ಗೆ 15 ಟೀಮ್ ಬಂದಿದೆ. ನಮ್ಗೆ ಬರ್ತಾನೆ ಇದೆ, ಈಗಲೂ ಬರ್ತಾ ಇದೆ, ಮೇಡಮ್ ನಾವು ಬರ್ತೇವೆ, ನಾವು ಆಟ ಆಡ್ತೇವೆ ಅಂತ. ಇನ್ನೊಂದು 10 ಸಿಲೆಕ್ಟೆಡ್ ಟೀಮ್ ಅಂದ್ರೆ ಈ ಉರುವ ಗ್ರೌಂಡ್ ಅಲ್ಲಿ ಅವರು ತುಂಬಾನೇ ಮ್ಯಾಚ್ ಅಲ್ಲಿ ವಿನ್ ಆದಂತಹ ಟೀಮ್ ಅದು ಅಲ್ಲಿ ಫೇಮಸ್ ಆಗಿರುವಂತಹ ಟೀಮ್ ಅದು. ಅಂದ್ರೆ ತುಂಬಾ ಅತ್ಯುತ್ತಮ ಪ್ಲೇಯರ್ಸ್ ಅವರು. ಆ ಟೀಮ್ 10 ಸಿಲೆಕ್ಟೆಡ್ ಅಂದ್ರೆ 10 ಅವರು 10 ಲೋಕಲ್ ಟೀಮ್ಸ್ ಅಂತ ಇದೆ. ಹಾಗಾಗಿ ಈಗ ಆಲ್ರೆಡಿ ಟೀಮ್ಸ್ ನಮ್ಮ ಕೈಯಲ್ಲಿ ಬಂದಾಗಿದೆ. ಟೋಟಲ್ ಆಗಿ ನಮ್ಗೆ 10 + 10 20 ಅಂತ ಇತ್ತು. ಆದ್ರೆ ನಮ್ಮಲ್ಲಿ ಈಗ 25 ಟೀಮ್ ಬಂದಿದೆ, ಆಲ್ರೆಡಿ ಬಂದಿದೆ. ಹೌದು, ಅಂದ್ರೆ 6 ಓವರ್ಗಳಿದೆ. 6 ಓವರ್ಗಳು. ಇದು ಲೀಗ್ ಮ್ಯಾಚ್ ಅಲ್ಲ, ನಾಕ್ಔಟ್ ಮ್ಯಾಚ್. ಹಾಗಾಗಿ ಈ ಮ್ಯಾಚ್ ಅಲ್ಲಿ 10 ಟೀಮ್ ಮತ್ತು 10 ಟೀಮನ್ನು ಆಟ ಆಡಿಸಿ ಕೊನೆಯದಾಗಿ ಈ 6 ಓವರ್ಗಳಲ್ಲಿ ಆಡಿಸುವಂಥದ್ದು. ಕೊನೆಯದಾಗಿ 2 ಟೀಮ್ಗಳಿಗೆ ನಾವು ಆದ್ಯತೆ ಕೊಡ್ತೇವೆ, ಫಸ್ಟ್ ಮತ್ತು ಸೆಕೆಂಡ್. ಫಸ್ಟ್ ಬಹುಮಾನ ಬಂದು 50,000, ಎರಡನೇ ಬಹುಮಾನ 25,000 ಅಂತ ಇಲ್ಲಿ ಘೋಷಿಸಲಾಗಿದೆ. ಓಕೆ, ಇನ್ನು ಕೇಳುವುದಾದ್ರೆ ಅದು ಬೆಳಿಗ್ಗೆಯಿಂದ ಸಾಯಂಕಾಲದ ತನಕ 2 ದಿನ ನಡೆಯುತ್ತಾ? ಹೌದು, ಬೆಳಿಗ್ಗೆಯಿಂದ ಸಂಜೆವರೆಗೆ, ಸಂಜೆ 7-7:30ವರೆಗೆ. 20ನೇ ತಾರೀಕು ಇನ್ನು ನಾವು
ಡಿಸೈಡ್ ಆಗಿಲ್ಲ. ಯಾಕಂದ್ರೆ ಇನ್ನು ಸರ್ಕಾರದ ನಿಯಮಗಳು ಏನಿದೆಯೋ ಸರ್ಕಾರದ ನಿಯಮಗಳನ್ನು ಅನುಸರಿಸಿ ನಾವು ಮುಂದುವರಿಸ್ತಾ ಹೋಗ್ತೇವೆ ಅಂತ ಹೋಗ್ಬೇಕಾಗತ್ತೆ. ಅಂದ್ರೆ ಈಗ ಕೊರೋನಾ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಬಂದಿದೆ. ಆ ಸಂದರ್ಭದಲ್ಲಿ ಕೂಡ ಎಲ್ಲಾ ಸಂಘಟನೆಗಳು ಕೂಡ ಜನರಿಗೆ ಹೆಲ್ಪ್ ಮಾಡಿದಿರಿ. ನಮ್ಮ ಬಿರುವೇರ್ ಕುಡ್ಲ ಕೂಡ ಮಾಡಿದ್ದಾರೆ. ನೀವು ಹೇಳಿದ್ರಿ ಆಗ ಕೊರೋನಾ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಕೆಲಸ ಮಾಡಿದ್ದೀರಾ ಅಂತ ಹೇಳಿ. ಇನ್ನು ಕೇಳುವುದಾದ್ರೆ ಮೇಡಮ್, ಈ ಒಂದು ಸಂಘಟನೆಯ ಬಗ್ಗೆ ಇನ್ನಷ್ಟು ಜನರಿಗೆ ಒಂದು ಅರಿವು ಮೂಡಿಸಬೇಕು, ಅಂದ್ರೆ ಅವರಿಗೊಂದು ಮನವರಿಕೆ ಆಗಬೇಕು. ಸಂಘಟನೆ ಅಂತ ಹೇಳಿದ ತಕ್ಷಣ ಒಂದು ಕೆಲವರಿಗೆ ಯಾಕೆ ಬೇಕು ಇದೆಲ್ಲ ತಲೆನೋವು ಅಂತ ಬರ್ತದೆ. ಇನ್ನು ಕೆಲವರಿಗೆ ನಾನು ಬರಬೇಕು, ನನಗೆ ಆಸೆ ಇದೆ, ನಾನು ಹೆಲ್ಪ್ ಮಾಡಬೇಕು, ಆದರೆ ದಾರಿ ಸಿಗುದಿಲ್ಲ ಅಂತ ಇರುತ್ತೆ. ಅಂಥವರಿಗೆ ನೀವು ಏನು ಹೇಳ್ತೀರಾ ಅನ್ನುವಂಥದ್ದು? ನಾವು ಪ್ರಪ್ರಥಮವಾಗಿ ಏನು ಹೇಳ್ತಾ ಇದ್ದೇವೆ ಅಂದರೆ, ನಾವು ಮಾಡುವಂಥ ಕೆಲಸ ಇದು ಸಮಾಜ ಸೇವೆ. ಸಮಾಜದಲ್ಲಿ ನಮ್ಮನ್ನು ನಾವು ಗುರುತಿಸ್ಕೊಳ್ಬೇಕಂತ ಇಲ್ಲ. ನಮ್ಮನ್ನು ನಾವು ಮಾಡಿದ ಸೇವೆಯಲ್ಲಿ ಅವರು ನಮಗೆ ಹರಸ್ತಾರೆ. ನಾವೀಗ ಒಬ್ಬರಿಗೆ ಹೋಗಿ ಸಹಾಯ ಮಾಡ್ತೇವೆ, ಅವರು ನಮ್ಮ ಮೇಲೆ ತಲೆ ಮೇಲೆ ಕೈ ಇಟ್ಟು ಹೇಳ್ತಾರೆ, ಅಮ್ಮ ನೀನು ಒಳ್ಳೆಯದಾಗು, ನೀವು ಮುಂದಿನ ಪೀಳಿಗೆಗೆ ಇನ್ನೂ ಉತ್ತಮ ರೀತಿಯಲ್ಲಿ ನೀವು ಸಹಕಾರ ಕೊಡಿ ಅಂತ ಹೇಳುವಂಥ ಅವರ ನಮಗೆ ಆಶೀರ್ವಾದವೇ ತುಂಬ ಉತ್ತಮ ರೀತಿಯ ಪ್ರೇರಣೆ ಅಂತ ಹೇಳ್ಬೋದು. ಹಾಗಾಗಿ ನಮ್ಮ ಈ ತಂಡದಲ್ಲಿರುವ ಪ್ರತಿಯೊಬ್ಬರು ಮಹಿಳೆಯರು ನಾವು ಬಂದೇ ಬರ್ತೇವೆ ಅಂತ ಹೇಳ್ತಾರೆ. ಯಾಕಂದರೆ ಅವರಿಗೆ ಅನುಭವ ಬಂದಿದೆ. ನಾವು ಸಹಾಯ ಮಾಡುವಾಗ ನಮ್ಮನ್ನು ಹರಸುವಂತಹ ಜನಗಳನ್ನು ನೋಡಿ ನಮ್ಮ ಎಲ್ಲ ಮಹಿಳೆಯರಿಗೂ ಬಂದಿದೆ. ನಾವು ಬಂದೇ ಬರ್ತೇವೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ಜನಗಳಿಗೆ ಕಿವಿ ಮಾತು ಏನು ಹೇಳ್ತೇನೆಂದರೆ, ಯಾವುದೇ ರೀತಿಯ ಬೇಡದ ಈ ಮಾತುಗಳಿಗೆ ಕಿವಿ ಕೊಡಬೇಡಿ, ಆಸ್ಪದ ಕೊಡಬೇಡಿ. ನಾವು ಮಾಡುವಂತಹ ಸೇವೆ ಸಮಾಜ ಸೇವೆ. ಸಮಾಜದಲ್ಲಿ ನಾವು ಬದುಕಬೇಕಾ, ನಾವು ಸೇವೆ ಮಾಡಬೇಕು. ಹಾಗಾಗಿ ನಾವು ಸಮಾಜ ಸೇವೆ ಮಾಡಿಕೊಂಡು ಪ್ರತಿಯೊಬ್ಬರಿಗೂ ಒಂದು ಮಾದರಿ ಆಗುವ ಅಂತ ಹೇಳಿ ನಮ್ಮ ಈ ತಂಡದ ಮುಖಾಂತರ ನಾವು ಜನರಿಗೆ ಒಂದು ಕಿವಿ ಮಾತು ಹೇಳ್ತಾ ಇದ್ದಾರೆ. ಮೇಡಮ್, ಇನ್ನು ನಿಮ್ಮ ಹತ್ರ ಕೇಳೋದಾದ್ರೆ, ಈಗ ಮನೆಯಿಂದ ಕೆಲವರಿಗೆ ಸಪೋರ್ಟ್ ಇರುತ್ತೆ, ಕೆಲವರಿಗೆ ಫ್ಯಾಮಿಲಿ ಸಪೋರ್ಟ್ ಅನ್ನುವಂಥದ್ದು ಸ್ವಲ್ಪ ಕಡಿಮೆ ಇರುತ್ತೆ ಇಂಥ ವಿಚಾರಗಳಿಗೆ ಬಂದಾಗ. ಅಂಥ ಮಹಿಳೆಯರಿಗೆ ನೀವೇನು ಹೇಳ್ತೀರಾ ಅಂತ? ನನಗೆ ನನ್ನ ಮನೆಯಿಂದ ತುಂಬ ಸಹಕಾರ. ನನ್ನ ಗಂಡ ಆಗಲಿ, ನನ್ನ ಮಕ್ಕಳು, ನನ್ನ ತಾಯಿ, ನನ್ನ ಅಕ್ಕ, ನನ್ನ ಮನೆಯವರೆಲ್ಲರೂ ಇದಕ್ಕೆ ಸಪೋರ್ಟಿವ್ ಆಗಿದ್ದಾರೆ. ಹಾಗೆ ನನ್ನ ಮಕ್ಕಳು ಬಂದು ಇದರಲ್ಲಿ ಕೆಲಸ ಮಾಡ್ತಾರೆ ಸಮಾಜ. ಅದಕ್ಕೆ ನಾನು ಬಿರುವೇರ್ ಕುಡ್ಲಕ್ಕೆ ಆಭಾರಿಯಾಗಿದ್ದೇನೆ. ಈಗ ಬರಲು ಇಚ್ಛೆ ಇದ್ದವರು, ಅವರ ಮನೆಯವರು ಅವರು ಸಪೋರ್ಟಿವ್ ಆಗಿ ಇರ್ತಾರೆ, ನೀವು ಬರಬಹುದಾಗಿ ಕೇಳಿಕೊಳ್ಳುತ್ತೇನೆ. ಓಕೆ, ತುಂಬಾ ಸರಳವಾಗಿ ಚಿಕ್ಕವಾಗಿ ಚೊಕ್ಕವಾಗಿ ನೀವು ಹೇಳಿದ್ರಿ. ಓಕೆ ಮೇಡಮ್, ಇನ್ನು ನಿಮ್ಮ ಹತ್ರ ಕೇಳೋದಾದ್ರೆ, ಯಂಗ್ಸ್ಟರ್ಸ್ ಸ್ವಲ್ಪ ಇದಕ್ಕೆ ಇನ್ನು ಕೂಡ ಬೇಕು, ಇದಕ್ಕೆ ಈ ಒಂದು ಸಂಘಟನೆಗಳಿಗೆ ಯುವ ಶಕ್ತಿಯ ಅವಶ್ಯಕತೆ ತುಂಬಾನೇ ಇರುತ್ತೆ. ಈ ಒಂದು ಬಗ್ಗೆ ನೀವೇನು ಹೇಳ್ತೀರಾ ಅಂತ? ನಾನು ಈ ಬಿರುವೇರ್ ಕುಡ್ಲ ಜಾಯ್ನ್ ಆಗಬೇಕಾದ್ರೆ ಯಾವುದೇ ರೀತಿಯ ಏನು ಸಮಾಜ ಸೇವೆ ಅದು ಇದು ಅಂದ್ಕೊಂಡು ಜಾಯ್ನ್ ಆಗಿಲ್ಲ. ನನಗೆ ಮೊದಲೆಲ್ಲ ಪೇಪರಲ್ಲಿ ಟಿ ವಿಯಲ್ಲಿ ಬಿರುವೇರ್ ಕುಡ್ಲ ಅನ್ಬೇಕಾದ್ರೆ ನಾನು ಕೂಡ ಈ ಥರ ಸಮಾಜ ಸೇವೆಯಲ್ಲಿ ಸಂಘಟನೆಯಲ್ಲಿ ಇರಬೇಕಂತ ತುಂಬ ಆಸೆ ಇತ್ತು. ಬಟ್ ನಾನು ಯಾವುದಕ್ಕೂ ಮುಂದೆ ಹೋಗ್ತಾ ಇರಲಿಲ್ಲ. ಯಾಕಂತ ಹೇಳಿದರೆ ನನ್ನ ಕೆಲಸ ಆಯಿತು, ನಾನು ಆಯಿತು, ನನಗೆ ಯಾವುದೇ ರೀತಿಯ ಸೋಷಲ್ ಆ್ಯಕ್ಟಿವಿಟಿ ಬೇಡ ಅಂತ ಇರುತ್ತು. ಬಟ್ ಯಾವುದೋ ಒಂದು ಕಾರಣಗಳಿಂದ ನನಗೆ ಮತ್ತು ಸುಮಾ ಅವರಿಗೆ ಕಾಂಟ್ಯಾಕ್ಟ್ ಆಯಿತು. ಸುಮಾ ಅವರು ಕಾಲ್ ಮಾಡಿಬಿಟ್ಟು ಈ ಥರ ಒಂದು ಬಿರುವೇರ್ ಕುಡ್ಲ ಮಹಿಳಾ ವೇದಿಕೆ ಒಂದು ತಂಡ ರೆಡಿ ಆಗ್ತಾ ಇದೆ, ನಿಮಗೆ ಇಂಟ್ರೆಸ್ಟ್ ಇದೆಯಾ ಅಂತ ಕೇಳಿದರು. ನಾನು ಜಾಯ್ನ್ ಆಗ್ತೇನೆ, ಬಟ್ ನನಗೆ ಯಾವುದೇ ರೀತಿಯ ಪ್ರೋಗ್ರಾಮಿಗೆ ಡೈಲಿ ಬರೋಕ್ಕಾಗೋದಿಲ್ಲ, ನನ್ನ ಕೈಯಿಂದ ಸಾಧ್ಯವಾದಷ್ಟು ನಾನು ಮೀಟಿಂಗ್ಗೆಲ್ಲ ಅಟೆಂಡ್ ಆಗ್ತೀನಿ ಅಂತ ಹೇಳಿದೆ. ಬಟ್ ನಾನು ಜಾಯ್ನ್ ಆದೆ, ಪ್ರತಿಯೊಂದಕ್ಕೂ ಅಟೆಂಡ್ ಆದೆ, ಮೀಟಿಂಗ್ ಪ್ರೋಗ್ರಾಮ್. ಯಾಕೋ ಒಂಥರ ತುಂಬ ಖುಷಿ. ಅಂದರೆ ನಮ್ಮ ಒಂದು ಹದಿಹರೆಯ ಏನು ಹೇಳ್ತಾರೆ ಆ ಒಂದು ಮೆಂಟಲಿಟಿ ಏನಿರುತ್ತೆ ಅಂತ ಹೇಳಿದರೆ, ಇವಾಗ ಜಾಬ್ ಆಯಿತು, ಇವನ್ ಸಂಡೇ ಏನಾದರೂ ಸಿಗಬೇಕಾದ್ರೆ ಜಾಲಿ ಮಾಡ್ತಾರೆ ಆ ಥರ. ಬಟ್ ಈ ಥರ ಸ್ವಲ್ಪ ಒಂದು 20% ಒಂದು ಸಮಾಜ ಸೇವೆಗೆ ಏನು ನಮ್ಮನ್ನು ನಾವು ತೊಡಗಿಸ್ಕೊಳ್ತೇವೆ, ಏನೋ ಅದೊಂಥರ ಮನಸ್ಸಿಗೆ ಖುಷಿ. ನನಗೆ ಇವಾಗ ತುಂಬ ಪ್ರೌಡ್ ಫೀಲ್ ಆಗುತ್ತೆ. ನನ್ನ ಫ್ಯಾಮಿಲಿಯಲ್ಲಿ ಎಲ್ಲರೂ ಇವಾಗ ತುಂಬ ಖುಷಿ, ನಾನೊಂದು ಬಿರುವೇರ್ ಕುಡ್ಲ ಸದಸ್ಯ ಆಗಿದ್ದೇನೆ, ನನ್ನೆಲ್ಲೋ ಪೇಪರಲ್ಲಿ ನಾವು ನೋಡ್ತಾ ಇದ್ದೇವೆ, ಎಲ್ಲ ಪ್ರೋಗ್ರಾಮಲ್ಲಿ ಇದೆಯಾ, ನಿರೀಕ್ಷಾ ಅಂತ ಹೇಳಿದರೆ ಏನೋ ಒಂಥರ ಖುಷಿ ನನಗೆ ಇವಾಗ ಶಾಕ್. ನಾನು ತುಂಬ ಸರಿ ನನ್ನನ್ನು ಜಾಯಿನ್ ಮಾಡಿದಂಥ ಸುಮಕ್ ಅವರಿಗೆ ತುಂಬ ಸರಿ ನನ್ನ ಕೃತಜ್ಞತೆ ಹೇಳಿದ್ದೇನೆ. ಯಾಕಂತ ಹೇಳಿದರೆ ನಾನು ನನ್ನ ಆಫೀಸ್ ಆಯಿತು, ನನ್ನ ಮನೆ ಆಯಿತು ಅಂತ ಮಾತ್ರ ಇತ್ತು. ಇವಾಗ ಒಂದಷ್ಟು ಎಲ್ಲಿ ಹೋದರೂ ನೀವು ಬಿರುವೇರ್ ಕುಡ್ಲ ಮೆಂಬರ್ ಅಲ್ಲ ಅಂತ ಗುರುತಿಸ್ತಾರೆ. ಸೊ ನಾನು ಇಷ್ಟೇ ಕೇಳ್ಕೊಳ್ಳೋದು ಇವಾಗಿನ ಒಂದು ಜನ್ರೇಷನ್ ಬಗ್ಗೆ, ಯಾವುದೇ ರೀತಿಯ ಈ ಬಿರುವೇರ್ ಕುಡ್ಲದಲ್ಲಿ ಯಾವುದೇ ರೀತಿಯ ಗೊಂದಲ ಬೇಡ. ನಿಮಗೆ ಸಮಾಜ ಸೇವೆ ಒಂದು 20% ನಿಮ್ಮ ಲೈಫನ್ನು ಇಂಥ ಸೋಷಲ್ ಆ್ಯಕ್ಟಿವಿಟಿಗೆ ಇಡಿ, ಖಂಡಿತ ನೀವು ಒಂದು ಹೆಸರು ಮಾಡ್ತೀರಾ. ಆ ಹೆಸರು ಮಾಡುವಲ್ಲಿ ಒಂದು ಖುಷಿ ಇರುತ್ತೆ.
ಅಷ್ಟೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮಾಡುವ ಕೆಲಸದಲ್ಲಿ ಒಂದು ಸಾರ್ಥಕತೆಯನ್ನ ಕೂಡ ನಾವು ನೋಡ್ಬೋದು, ಆಶೀರ್ವಾದ ಕೂಡ ನಮಗೆ ಸಿಗುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನೀವು 4 ಜನ ಇದ್ದು ಈ ಒಂದು ಟೂರ್ನಮೆಂಟ್ ಬಗ್ಗೆ ಹೇಳಿದ್ರಿ, ಹಾಗೆ ಈ ಒಂದು ಬಿರುವೆರ್ ಕುಡ್ಲ ಸಂಘಟನೆಯ ಬಗ್ಗೆ, ಮಹಿಳಾ ಸಂಘಟನೆಯ ಬಗ್ಗೆ ಬಗ್ಗೆ ನೀವು ಹೇಳಿದ್ರಿ. ಸೊ ನಿಮಗೆ ತುಂಬು ಹೃದಯದ ಧನ್ಯವಾದಗಳನ್ನು ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಿದ್ದಕ್ಕೆ. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಈ ಒಂದು ಮಹಿಳಾ ಸಂಘಟನೆಯವರಿದ್ರು. ಅವರು ಹೇಳಿದ ಹಾಗೆ ಟೂರ್ನಮೆಂಟ್ ಅಂದರೆ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಅವರು ಆಯೋಜನೆ ಮಾಡಿದ್ದಾರೆ ನಮ್ಮ ಉರ್ವಾ ಗ್ರೌಂಡ್ನಲ್ಲಿ. ಫೆಬ್ರವರಿ ತಿಂಗಳಲ್ಲಿ ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಇರುತ್ತೆ. ಈ ಒಂದು ಸಂಘಟನೆ ಅಂತ ಹೇಳಿದ ತಕ್ಷಣ ಬರೀ ನಾವು ಇಷ್ಟಕ್ಕೆ ಸೀಮಿತವಾಗಿರಬೇಕು, ಅಷ್ಟಕ್ಕೆ ಆಗಿರಬೇಕು ಅಂತ ಏನೂ ಇಲ್ಲ. ನಾವು ನಮ್ಮ ಕೈಯಿಂದ ಆಗುವಷ್ಟು ಸಮಯವನ್ನ ಇದಕ್ಕೆ ಕೊಡಬೇಕು. ಜನರ ಒಂದು ಸಮಾಜ ಸೇವೆಗೆ ನಮ್ಮ ಸೈಡಿಂದ ಒಂದಷ್ಟು ಸಮಯ ಅಂತ ನಾವು ಇಟ್ಟರೆ ನಮಗೂ ಕೂಡ ಒಂದು ಲೈಫಲ್ಲಿ ಸಾರ್ಥಕತೆ ಅನ್ನುವಂಥದ್ದು ಖಂಡಿತವಾಗಿಯೂ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ, ಇದಾಗಿತ್ತು ಈ ಹೊತ್ತಿನ ವಿಶೇಷತೆ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನಮ್ಮ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ, ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.